ಗುರುವಾಯನಕೆರೆ ಮೂಡಬಿದ್ರೆ ರಾಜ್ಯ ಹೆದ್ದಾರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಪಡಂಗಡಿ ಬಳಿ ನೂತನವಾಗಿ ಚಾಮುಂಡೇಶ್ವರಿ ಜನರಲ್ ಸ್ಟೋರ್ ಆ್ಯಂಡ್ ಕ್ಯಾಂಟೀನ್ ಶುಭಾರಂಭಗೊಂಡಿದೆ. ಸಂದೀಪ್ ಅವರ ಮಾಲಕತ್ವದಲ್ಲಿ ಶುಭಾರಂಭಗೊಂಡಿರುವ ಜನರಲ್ ಸ್ಟೋರ್ ಆ್ಯಂಡ್ ಕ್ಯಾಂಟೀನ್ ಅನ್ನು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಆರಿಕೋಡಿ ಹಾಗೂ ಗರ್ಡಾಡಿಯ ಸೆಂತ ಸೆಬಾಸ್ಟಿಯನ್ನ ಧರ್ಮಗುರುಗಳಾದ ಫಾದರ್ ಮಾರ್ಕ್ ಸಲ್ಡಾನಾ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಅಂಗಡಿ ಮಾಲಕರಿಗೆ ಶುಭ ಹಾರೈಸಿದರು. ಇನ್ನು ಊರಿನ ಜನತೆಗೆ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಸಿಗಬೇಕು ಎಂಬ ಕಾರಣಕ್ಕಾಗಿ ಈ ಅಂಗಡಿಯನ್ನ ಪ್ರಾರಂಭಿಸಿದ್ದು, ಇಲ್ಲಿ ಮನೆಗೆ ಬೇಕಾದ ಎಲ್ಲ ದಿನಸಿ ಸಾಮಗ್ರಿಗಳು ಹಾಗೂ ದಿನಬಳಕೆಯ ವಸ್ತುಗಳು ಲಭ್ಯವಿದೆ. ಶ್ರೀ ಚಾಮುಂಡೇಶ್ವರಿ ನಮಃ. ಈ ಪಡಂಗಡಿ ಗ್ರಾಮಡು ಬಹಳ ಜನರ ಅಪೇಕ್ಷೆಯ ಮೇರೆಗೆ ಈ ಉದ್ಯಮ ಪ್ರಾರಂಭ ಆಗಿದೆ. ಇದು ಉದ್ಯಮ ಪ್ರಾರಂಭದ ಯಾವುದೇ ತೊಂದರೆ ಬರದಾಗೆ ಆ ಗ್ರಾಹಕರಿಗೆ ಸಂತೋಷದ ಶುಭ ಸುದ್ದಿಯನ್ನು ಈ ಗ್ರಾಹಕರ ಮಾಲಕತ್ವದಲ್ಲಿ ದೊರಿಬೇಕಂತ ತೀರ್ಮಾನ. ಅಂದರೆ ಈ ಗ್ರಾಹಕರಲ್ಲಿ ಯಾವುದೇ ಸಾಮಾನಿಗೆ ಬಂದರೆ ಇಲ್ಲ ಅಂತ ತೀರ್ಮಾನ ಬರಬಾರ್ದು. ಇನ್ನು ಮುಂದೆ ಆ ಸಂಸ್ಥೆಯಲ್ಲಿ ಬೆಳಗುವಾಗೆ ಆ ಜ್ಯೋತಿ ಹೇಗೆ ಬೆಳಗಿದೆ ಅದೇ ರೀತಿ ಈ ಸಂಸ್ಥೆ ಬೆಳಗಿ ಮುಂದಿನ ಜೀವನಕ್ಕೆ ಮತ್ತೊಂದು ಸಂಸ್ಥೆ ಬೆಳಗುವಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡುವಂಥ.